ಸಿಐಟಿಯು ಸ್ಥಾಪಕ ದಿನಾಚರಣೆಯ ಅಂಗವಾಗಿ ಸುಭಾಷ್ ನಗರದಲ್ಲಿ ತಾರೀಖು 30/5/2024 ಬೆಳಗ್ಗೆ 10 ಗಂಟೆಗೆ ಸುಬ್ರಹ್ಮಣ್ಯ ಆಚಾರಿ ಬೊಳ್ಳಾರು ಧ್ವಜಾರೋಹಣ ಮಾಡಿದರು. ಈ ಕಾರ್ಯಕ್ರಮವನ್ನು ಜಿಲ್ಲಾ ಉಪಾಧ್ಯಕ್ಷೆ ಬೇಬಿ ಶೆಟ್ಟಿ ಕಯ್ಯಾರು ಉದ್ಘಾಟಿಸಿದರು. ಇದರ ಅಧ್ಯಕ್ಷತೆಯನ್ನು ಸತೀಶ್ ಕನ್ನಟಿಪಾರೆ ವಹಿಸಿ ಸಿಐಟಿಯು ಮಂಗಲ್ಪಾಡಿ ಪಂಚಾಯತ್ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಬೊಳ್ಳಾರು ಸ್ವಾಗತಿಸಿ ಪ್ರವೀಣ್ ಕುಮಾರ್ ಕನ್ನಟಿಪಾರೆ ವಂದಿಸಿದರು. ನಂತರ ಬೇಕೂರು ಶಾಲಾ ತರಗತಿಯ ಕೋಣೆಗಳನ್ನು ಹಾಗೂ ವಠಾರಗಳನ್ನು ಸ್ವಚ್ಛಗೊಳಿಸಲಾಯಿತು. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.